ಕೋವಿಡ್-19 ಸಾಂಕ್ರಾಮಿಕ ರೋಗದ ಬಗ್ಗೆ ಜನರು ಭಯಭೀತರಾಗದಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದೇರಳಕಟ್ಟೆಯ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯ ನೂತನ ಪ್ರಯೋಗವೊಂದಕ್ಕೆ ಮುಂದಾಗಿದೆ. ಅದರಂತೆ ಸಾರ್ವಜನಿಕರು ಜ್ವರ, ಒಣಕೆಮ್ಮು, ದಣಿವು, ಉಸಿರಾಟದ ತೊಂದರೆ ಇರುವವರು ಸರ್ಕಾರ ಗೊತ್ತುಪಡಿಸಿದ ಫೀವರ್ ಕ್ಲಿನಿಕ್ನಲ್ಲೇ ಪರೀಕ್ಷೆ ಮಾಡಿಸುವಂತೆ ಪ್ರೋತ್ಸಾಹಿಸುವಂತ ಜನಜಾಗೃತಿ ಮೂಡಿಸುವ 3 ನಿಮಿಷದ ಅತ್ಯುತ್ತಮ ವಿಡಿಯೋಗೆ ನಗದು ಬಹುಮಾನ ಹಾಗೂ ಅಭಿನಂದನಾ ಪತ್ರವನ್ನ ನೀಡಿ ಗೌರವಿಸೋದಿಕ್ಕೆ ಸಂಸ್ಥೆ ಮುಂದಾಗಿದೆ. ಇನ್ನು ವಿಡಿಯೋ ಮಾಡುವವರು ಜ್ವರ, ಒಣಕೆಮ್ಮು, ದಣಿವು ಅಥವಾ ಉಸಿರಾಟದ ತೊಂದರೆಗಳಿಗೆ ಸಂಬಂಧಿಸಿದ ಸರ್ಕಾರ ಗೊತ್ತುಪಡಿಸಿದಂತಹ ಫೀವರ್ ಕ್ಲಿನಿಕ್ನಲ್ಲೇ ಪರೀಕ್ಷೆ ಮಾಡುವಂತೆ ಜನರನ್ನ ಪ್ರೋತ್ಸಾಹಿಸಬೇಕು. ಸಂಸ್ಥೆಗೆ ವಿಡಿಯೋ ಕಳುಹಿಸಲು ಕೊನೆಯ ದಿನಾಂಕ ಏಪ್ರಿಲ್ 22. H360 W640 ಜೊತೆಗೆ MP4 ಫಾರ್ಮೆಟ್ ನಲ್ಲಿ ಗರಿಷ್ಠ 3 ನಿಮಿಷದ ವಿಡಿಯೋವನ್ನ ಕಳಿಸಬಹುದು. ಇನ್ನು ಗೂಗಲ್ ಲಿಂಕ್ ಡ್ರೈವ್ ಅನ್ನ it@nitte.edu.in ಗೆ ಕಳುಹಿಸಬೇಕು. ಸಲ್ಲಿಸಿದಂತಹ ಯಾವುದೇ ವಿಡಿಯೋಗಳನ್ನು ಬಳಸುವಂತಹ ಹಕ್ಕನ್ನ ನಿಟ್ಟೆ ಸಂಸ್ಥೆ ಹೊಂದಿದೆ. ವಿಡಿಯೋದಲ್ಲಿ ಬಳಸಲು ಭಾಗವಹಿಸುವವರ ಒಪ್ಪಿಗೆ ಪಡೆಯುವುದು ಅತಿ ಮುಖ್ಯವಾಗಿದೆ. ಇಂತಹ ಹೊಸ ಆಲೋಚನೆಗಳು ಸಾರ್ವಜನಿಕರಿಗೆ ಶಿಕ್ಷಣ ನೀಡೋದಕ್ಕೆ ಸಹಾಯವಾಗುತ್ತೆ ಅಂತ ಸಂಸ್ಥೆ ಹೇಳಿದೆ.